KIOCL ಲಿಮಿಟೆಡ್ ಮಂಗಳೂರು ಇದರ ವತಿಯಿಂದ ಥರ್ಡ್ ಕುದುರೆಮುಖ ಟ್ರೋಫಿ ಅಂತರ್ ಜಿಲ್ಲಾ ಓಪನ್ ರ್ಯಾಪಿಡ್ ಚೆಸ್ ಟೂರ್ನಮೆಂಟ್ 2021 ಸ್ಪರ್ಧೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮವು ಕಾವೂರು KIOCL ಟೌನ್ಶಿಪ್ನ ನೆಹರು ಭವನದಲ್ಲಿ ನಡೆಯಿತು. ಈ ವೇಳೆ KIOCL ಸಿಎಂಡಿ ಎಂವಿ ಸುಬ್ಬರಾವ್ ಮಾತನಾಡಿ, ಚೆಸ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ ಹಾಗೂ ವಿಜೇತರಾದ ಎಲ್ಲಾ ಸ್ಪರ್ಧಿಗಳಿಗೂ ಅಭಿನಂದನೆ ಸಲ್ಲಿಸಿದರು. ಹಾಗೆಯೇ ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ಕೇವಲ ಸ್ಪರ್ಧೆಯ ನಿಟ್ಟಿನಲ್ಲಿ ಆಯೋಜಿಸಲಾಗದೆ ಅವರ ಉತ್ತಮ ಜೀವನ ಶೈಲಿ ನಿರ್ಮಾಣಕ್ಕಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನು KIOCL ನಿರಂತರವಾಗಿ ಹಮ್ಮಿಕೊಳ್ತಾ ಬರ್ತಾ ಇದೆ ಅಂತ ಹೇಳಿದರು. And for winners who got the prizes, next time they should try it national level. This time we did a very small level this time because of corona, all the restrictions. Next time we are going to do a very big way. Like last year's what we did, it is going to happen. The government of it already introduced that vaccine on the public. I wish that by next time it will be totally clean and everyone will participate in this. This time 180 people participated. It is more than 700. Next time definitely it is going to be a big event till the national level and I wish all of you all the best. ಇನ್ನು ಚೆಸ್ ಟೂರ್ನಮೆಂಟ್ನಲ್ಲಿ ಧಿಕ್ಷು ಕೆ ವಸಂತ್ ಪ್ರಥಮ ಸ್ಥಾನಿಯಾದರೆ ಪಂಕಜ್ ಭಟ್ ದ್ವಿತೀಯ ಸ್ಥಾನಿ ಹಾಗೂ ಮನ್ವಿತ್ ಕೆ ತೃತೀಯ ಸ್ಥಾನಿಯಾಗಿದ್ದಾರೆ. ಜೊತೆಗೆ ಹಲವಾರು ಮಂದಿ ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿ ವಿಜೇತರಾಗಿದ್ದಾರೆ. ವಿಜೇತರಾದ ಎಲ್ಲಾ ಸ್ಪರ್ಧಿಗಳಿಗೂ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಫೈನಾನ್ಸ್ ಡೈರೆಕ್ಟರ್ ಸ್ವಪನ್ ಕುಮಾರ್ ಗೊರೈ, KIOCL ಜನರಲ್ ಮ್ಯಾನೇಜರ್ ಇನ್ಚಾರ್ಜ್ AVS ಭಟ್, ದಕ್ಷಿಣ ಕನ್ನಡ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷ ರಮೇಶ್ ಕೋಟೆ, KIOCLನ HR ಆ್ಯಂಡ್ ಅಡ್ಮಿನ್ ಸೀನಿಯರ್ ಮ್ಯಾನೇಜರ್ ಹಾಗೂ ಚೆಸ್ ಟೂರ್ನಮೆಂಟ್ ಕಮಿಟಿಯ ಸಂಘಟನಾ ಕಾರ್ಯದರ್ಶಿ ಎಸ್ ಮುರುಗೇಶ್, ಬ್ಲಾಸ್ಟ್ ಫೈನಾನ್ಸ್ ಯೂನಿಟ್ನ ಜನರಲ್ ಮ್ಯಾನೇಜರ್ ದಾಸಪ್ಪ ಶೆಟ್ಟಿ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಜಯಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.